ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್. ನಮಸ್ಕಾರ. ಇಂದು ಮಧ್ಯಾಹ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಕೊರೋನಾ ಸೋಂಕಿತರ ಪಟ್ಟಿ ಬಿಡುಗಡೆಯಾಗಿದೆ. 75 ಮಂದಿ ರಾಜ್ಯದಲ್ಲಿ ಸೋಂಕಿಗೆ ತುತ್ತಾಗಿದ್ದಾರೆ. ಈ ನಡುವೆ ಕರಾವಳಿಗೂ ಕೂಡ ಇವತ್ತು ಆತಂಕ ಮುಂದುವರೆದಿದೆ. ಉಡುಪಿ ಜಿಲ್ಲೆಯಲ್ಲಿ 27 ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಹೊಸ ಕೋವಿಡ್-19 ಪ್ರಕರಣಗಳು ರಿಪೋರ್ಟ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಈ ನಡುವೆ ಕರಾವಳಿಗೂ ಕೂಡ ಆತಂಕ ಮುಂದುವರೆದಿದೆ. ಉಡುಪಿ ಜಿಲ್ಲೆಯಲ್ಲಿ 27 ಹೊಸದಾಗಿ ಪ್ರಕರಣಗಳು ರಿಪೋರ್ಟ್ ಆಗಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಬೆಳಕಿಗೆ ಬಂದಿದೆ ಎನ್ನುವಂತಹ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಈವರೆಗೆ 47 ಮಂದಿ ಈ ಒಂದು ಕೋವಿಡ್-19 ಸೋಂಕಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇವತ್ತು ಬೆಳಗ್ಗಿನ ವೇಳೆ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಮತ್ತೆ 75 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಇವತ್ತು 2493 ಹೊಸದಾಗಿ ಬಂದಿರುವಂತಹ ಪ್ರಕರಣಗಳು, ಅಂದ್ರೆ ಒಟ್ಟು 2493 ಪ್ರಕರಣಗಳು ಇದೀಗ ಕರ್ನಾಟಕ ರಾಜ್ಯದಲ್ಲಿ ವರದಿಯಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಮಹಾರಾಷ್ಟ್ರದಿಂದ ಬಂದವರ ಪೈಕಿ ಸೋಂಕಿಗೆ ತುತ್ತಾಗಿರುವಂತದ್ದು 6 ಮಂದಿ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು. ಮಹಾರಾಷ್ಟ್ರದಿಂದ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ವಾರಂಟೈನ್ಗೆ ಒಳಪಟ್ಟಿದ್ದಂತಹ 6 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಈ ಪೈಕಿ 4 ಗಂಡಸರು ಮತ್ತು 2 ಹೆಂಗಸರು ಸೋಂಕಿಗೆ ತುತ್ತಾಗಿದ್ದಾರೆ. ಮಹಾರಾಷ್ಟ್ರದಿಂದ ಬಂದ 61 ವರ್ಷ ಮತ್ತು 62 ವರ್ಷದ ವೃದ್ಧೆಯರು ಅಂದ್ರೆ 2 ಮಹಿಳೆಯರು ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು 50, 25 ಮತ್ತು 36 ವರ್ಷದ ಪುರುಷರು ಕೂಡ ಇಲ್ಲಿ ಸೋಂಕಿಗೆ ತುತ್ತಾಗಿದ್ದಾರೆ. ಅದರ ಜೊತೆಗೆ ಓರ್ವ 18 ವರ್ಷದ ಯುವತಿ ಕೂಡ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರವನ್ನ ಹೆಲ್ತ್ ಬುಲೆಟಿನ್ ಬಹಿರಂಗಪಡಿಸಿದೆ. ಇನ್ನು ಮಹಾರಾಷ್ಟ್ರದಿಂದ ಬಂದು ಕ್ವಾರಂಟೈನ್ ಆಗಿದ್ದಂತಹ 6 ಮಂದಿಯೂ ಕೂಡ ಇದೀಗ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳು ಆರೋಗ್ಯ ಇಲಾಖೆಯ ಮೂಲಕ ನಡೀತಾ ಇದೆ. ಇನ್ನು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನ ನಾವು ಗಮನಿಸೋದಿದ್ರೆ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಕೋವಿಡ್-19 ಪ್ರಕರಣಗಳಿಗೆ ಬ್ರೇಕ್ ಬೀಳುವ ಹಾಗೆ ಕಾಣ್ತಾ ಇಲ್ಲ. ಇವತ್ತು ಮಧ್ಯಾಹ್ನ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಉಡುಪಿ ಜಿಲ್ಲೆಯ ಒಟ್ಟು 27 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ವಿಚಾರ ತಿಳಿದು ಬಂದಿದೆ. 6 ವರ್ಷದ ಹೆಣ್ಣು ಮಗು ಸೇರಿದಂತೆ ಜಿಲ್ಲೆಗೆ ಮಹಾರಾಷ್ಟ್ರದಿಂದ ಬಂದ 24 ಮಂದಿ ಕೊರೋನಾ ಸೋಂಕಿಗೆ ಪಾಸಿಟಿವ್ ಆಗಿದ್ದಾರೆ. ಅದೇ ರೀತಿ ತೆಲಂಗಾಣದಿಂದ ಬಂದಿರುವಂತಹ 2 ಮತ್ತು ಕೇರಳದಿಂದ ಬಂದಿರುವಂತಹ 1 ಇದೇ ಸಾಲಿನಲ್ಲಿ ಇದ್ದಾರೆ. 12 ಗಂಟೆಯವರೆಗೆ ಬಂದಿರುವಂತಹ ಸೋಂಕಿತರ ಪಟ್ಟಿಯಲ್ಲಿ ಪುರುಷರು 18 ಮಂದಿ, ಮಹಿಳೆಯರು 8 ಮಂದಿ ಹಾಗೂ 1 ಬಾಲಕಿ 6 ವರ್ಷದ ಹೆಣ್ಣು ಮಗು ಸೋಂಕಿಗೆ ತುತ್ತಾಗಿದ್ದಾರೆ. ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. 46 ವರ್ಷ, 30, 44, 38, 50, 34, 43, 19, 48, 41, 34 ವರ್ಷ ಪ್ರಾಯದ ಪುರುಷರು ಸೋಂಕಿಗೆ ತುತ್ತಾಗಿದ್ದಾರೆ. ಅದೇ ರೀತಿ 31, 24, 33, 30, 59, 29, 34 ಹಾಗೂ 34 ವರ್ಷ ಪ್ರಾಯದ ಮತ್ತೊಬ್ಬ ಮಹಿಳೆ ಸೇರಿ ಮಹಿಳೆಯರು ಕೂಡ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು.
ಇನ್ನು 6 ವರ್ಷದ ಬಾಲಕಿ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ. ಸೊ ಎಲ್ಲರನ್ನೂ ಕೂಡ ಈಗ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾಡಳಿತದ ವತಿಯಿಂದಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಾಗರದ ಆಚೆ ಅತಂತ್ರರಾಗಿದ್ದ ಕಾರ್ಮಿಕರು ಇದೀಗ ಮತ್ತೆ ಕರಾವಳಿಗೆ ಆಗಮಿಸಿದ್ದಾರೆ. ಈ ಮೂಲಕ ನೆಮ್ಮದಿಯ ನಿಟ್ಟುಸಿರನ್ನು ಕೂಡ ಬಿಟ್ಟಿದ್ದಾರೆ. ಲಕ್ಷದ್ವೀಪದಲ್ಲಿ ಬಾಕಿಯಾಗಿದ್ದಂತಹ ಕಾರ್ಮಿಕರು ಬರೋಬ್ಬರಿ 2 ತಿಂಗಳ ಬಳಿಕ ಮರಳಿ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಅಮೀನ್ ದಿವಿ ಎನ್ನುವಂತಹ ಹೆಸರಿನ ನೌಕೆಯಲ್ಲಿ 3 ಮಹಿಳೆಯರು ಸೇರಿದಂತೆ 19 ಮಂದಿ ಕಾರ್ಮಿಕರು ಮಂಗಳೂರಿಗೆ ಬಂದಿಳಿದಿದ್ದಾರೆ. ಇವರೆಲ್ಲರೂ ಕೂಡ ವ್ಯಾಪಾರ, ಟೈಲ್ಸ್ ಕೆಲಸ, ಗುಜರಿ ಸಂಗ್ರಹ ಸೇರಿದಂತೆ ವಿವಿಧ ಕೆಲಸಗಳಿಗೋಸ್ಕರ ಲಕ್ಷದ್ವೀಪಕ್ಕೆ ತೆರಳಿದ್ರು. ಲಾಕ್ಡೌನ್ ಆದಂತಹ ಪರಿಣಾಮ ವಾಪಸ್ ಬರೋದಿಕ್ಕೆ ಸಾಧ್ಯವಾಗದೆ ಲಕ್ಷದ್ವೀಪದ ಕಿಲ್ತಾನ್, ಕವರತ್ತಿ ಮತ್ತು ಅಗಟ್ಟಿ ದ್ವೀಪದಲ್ಲಿ ಬಾಕಿಯಾಗಿದ್ರು. ಇದೀಗ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಹಾಯದೊಂದಿಗೆ ಬಾಕಿ ಉಳಿದಂತಹ ಕಾರ್ಮಿಕರನ್ನ, ಅಲ್ಲಿ ಸಿಲುಕಿಕೊಂಡಿದ್ದಂತಹ ಕಾರ್ಮಿಕರನ್ನ ಮಂಗಳೂರಿಗೆ ಕರೆತರಲಾಗಿದೆ. ಬಂದಂತಹ ಎಲ್ಲ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಇರುವಂತಹ ನಿಯಮಗಳ ಪ್ರಕಾರ ಹೊರ ಪ್ರದೇಶಗಳಿಂದ ಬರುವಂಥವರು ಎಲ್ಲರೂ ಕೂಡ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆಗೆ ಒಳಪಡಬೇಕು. ಅದರಂತೆ ಬಂದಿರುವಂತಹ ಎಲ್ಲ 19 ಮಂದಿ ಕಾರ್ಮಿಕರನ್ನ ಕೂಡ ಈಗ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿದೆ. ಈ ವೇಳೆ ಕಾರ್ಮಿಕರ ಕುಟುಂಬದ ಸದಸ್ಯರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಮಿಕರಿಗೆ ಸ್ವಾಗತವನ್ನ ಕೋರಿ ಅವರನ್ನ ಬರಮಾಡಿಕೊಂಡಿದ್ದಾರೆ.
ಇನ್ನು ವಿಟ್ಲದ ಕೊಳ್ನಾಡು ಗ್ರಾಮದ ಕಾಡುಮಠ ಶಾಲೆಯ ಮೈದಾನದಲ್ಲಿ ಬಜರಂಗ ದಳದ ಮುಖಂಡನೊಬ್ಬ ಬಾಲಕನೊಬ್ಬನಿಗೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಈ ಹಿಂದೆ ನಡೆದಿರುವಂತಹ ಈ ಒಂದು ಘಟನೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಕನ್ಯಾನ ಗ್ರಾಮದ ಮರ್ತನಾಡಿ ನಿವಾಸಿ ರೌಡಿ ಶೀಟರ್ ಬಜರಂಗ ದಳದ ಮುಖಂಡ ದಿನೇಶ್ ಎಂಬಾತ ಕಾಡುಮಠ ಶಾಲೆಯಲ್ಲಿ ಬಾಲಕನೊಬ್ಬನ ಕಾಲರ್ ಪಟ್ಟಿಯನ್ನ ಹಿಡಿದುಕೊಂಡು ಬಾಲಕನನ್ನ ಮೈದಾನ ಇಡೀ ಎಳೆದಾಡಿ ಹಲ್ಲೆಯನ್ನ ನಡೆಸಿದ್ದು ಮಾತ್ರ ಅಲ್ಲ, ಬಾಲಕನನ್ನ ಅವಹೇಳನಕಾರಿಯಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾನೆ. ಇನ್ನು ಪೊಲೀಸರಿಗೆ ದೂರು ನೀಡಿದರೆ ಕೈ ಕಡಿತೇನೆ ಅಂತ ಆವಾಜ್ ಕೂಡ ಹಾಕಿದ್ದಾನೆ. ಬಳಿಕ ಬಾಲಕನ ಹೆತ್ತವರನ್ನ ಅಶ್ಲೀಲ ಪದಗಳಿಂದ ನಿಂದಿಸಿರುವ ಬಗ್ಗೆ ವಿಡಿಯೋದಲ್ಲಿ ದಾಖಲಾಗಿದೆ. ಇನ್ನು ದಿನೇಶನ ಸಹವರ್ತಿಗಳೇ ಈ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದೀಗ ಅದನ್ನ ಯಾರೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಇದೀಗ ಈ ಒಂದು ವಿಡಿಯೋ ಭಾರಿ ವಿವಾದವನ್ನ ಹುಟ್ಟು ಹಾಕಿದೆ. ದಿನೇಶ ಎಂಬಾತ ಕನ್ಯಾನ ಭಾಗದಲ್ಲಿ ಬಜರಂಗ ದಳದ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದು ಈತನ ಮೇಲೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಹಲವು ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತಹ ಪೊಲೀಸರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರಗಳು ತಿಳಿದು ಬಂದಿದೆ. ಸಾರಿ ಬಾರಿ ಧೈರ್ಯ ಬಾರಿ ಲೇಪಣ ಎಂಚಿನ ಅರ್ಥ ಮಗ ಬೇವರ್ಸಿ ಅಪ್ಪ ಕೊಟ್ಟು ಎಂಟ್ಲ ಬಡ್ಸಿ ಗೊತ್ತಾನದ ಆಯ್ತಾ ಎಂಚಿನ ಇನ್ನ ಅಮ್ಮನಿಗೆ ಲೆಪ್ಪಣ 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 ಕಾಂಕ್ರೀಟ್ ಹೋಗ ಅಂದ ಮಗ ಟ್ಯಾಕ್ಸಿ ಇಂದು ಪೊಳ್ಳ ವಿಷಯ ಬರ್ಪಣ ಬರ್ಪಣ ಜೈ ಶ್ರೀರಾಮ್ ಪಣ ಜೈ ಶ್ರೀರಾಮ್ ಪಣಿಯ ಪಣ ಇಂದು ಮಣ್ಣು ಪಣ 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 ಎಂಚಿನ ಮಗ ಈ ತೂಪಣ ಎಂಚಿನ ದಿನೇಶ್ ಅಂದ್ರೆ ಕಂಪ್ಲೇಂಟ್ ಅಮ್ಮಣ ಮಗ ಎಲ್ಲಿ ಹೋಗಿ ಕಡಪೆ ಗೊತ್ತಾನದ ಎಂಚಿನ ನಾನು ಬಾರಿ ಇಂದು ಪೊಳ್ಳ ಮೆಸ್ಸಂಪಣ ಮೆಸ್ಸಂಪಣ ಚೈತನ್ಯ ಗೊತ್ತಲ್ಲ ಏರಿ ಬ್ರೋ ಅಂತ ಏತ್ಕೊಂಡ್ಲೇನು ಕಾಂಟ್ರಾಕ್ಟ್ ಲಿಂಕ್ ಎಂಚಿನ ಮಣಪಿದ ಎಂಚಿನ ಏತು ಇನ್ನು ಒಂದು ಕೊಂಡ್ಲ ಕಾಂಟ್ರಾಕ್ಟ್ ಉಂದ್ಯಾ ರಂಡೆ ಮಗ ಬೇವರ್ಸಿ ಪಂಕ್ ಬೇವರ್ಸಿ ನಿಕ್ಕೆ ಬೇರು ಪಂಕೇನ ಗೊತ್ತಾನದ ರಂಡೆ ಜೋಕ್ಲೆ ಗಾಯ್ಚನ ಹೇಳ್ತಾ ಎಂಚಿನ ಸಾರಿ ರಂಡೆ ಮಗ ಬೇವರ್ಸಿ ಬರ್ತಾ ಇಂಕ ಸುದ್ದಿಗೆ ಇಂದು ಫೋನ್ಲನ ಇಸಾಗತ್ತಲ್ಲ ಇನ್ನ ತಾರ ಕಾಡ್ತಾರೆ ರಂಡೆ ಮಗ ಅಡ್ರೋಡು ಎಂಚಿನ ಆಯ್ತು ಬರುದಿಲ್ಲ ಬತ್ತರ ಏತು ಕೊಂಡ್ಲೇನು ಕಾಂಟ್ರಾಕ್ಟ್ ನಿಕ್ಕೆ ರಂಡೆ ಮಗ ಅಪ್ಪಣ ಹೋಗ್ಬೇಕು ಇಲ್ಲ ಹೋಗಿ ಬಡ ರಂಡೆ ಮಗ ಮೇಂಚಿನ ಇನ್ನು ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಅವರ ಉಸ್ತುವಾರಿಯಲ್ಲಿ ಉಚಿತ ಖಾಸಗಿ ಬಸ್ನ ಸೇವೆ ಆರಂಭಗೊಂಡಿದೆ. ಈ ಒಂದು ಉಚಿತ ಬಸ್ ಸೇವೆಯಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು ಅವರೇ ಕಂಡಕ್ಟರ್ ಆಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಉಡುಪಿ ಸಿಟಿ ಬಸ್ನಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೇ ಕಂಡಕ್ಟರ್ ಆಗಿ ಇವತ್ತು ರೈಟ್ ಅಂತ ಹೇಳಿದ್ದಾರೆ. ಬಸ್ ಸಂಚಾರದ ವೇಳೆ ಪ್ರಯಾಣಿಕರನ್ನ ಸ್ಯಾನಿಟೈಸ್ ಮಾಡೋದಿರ್ಬೋದು, ಮಾಹಿತಿಗಳನ್ನ ಸಂಗ್ರಹ ಮಾಡುವುದು ಇತ್ಯಾದಿ ಎಲ್ಲಾ ಕೆಲಸಗಳನ್ನು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೇ ಬಸ್ನಲ್ಲಿ ಮಾಡಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಈ ಒಂದು ಸರಳತೆಗೆ ಜನರು ಫಿದಾ ಆಗಿದ್ದಾರೆ. ಉಡುಪಿಯಲ್ಲಿ ಇದೀಗ 7 ರೂಟ್ಗಳಲ್ಲಿ 12 ಬಸ್ಗಳು ಉಚಿತವಾಗಿ ಸಂಚಾರವನ್ನ ಮಾಡ್ತಾ ಇದೆ. ನಾವು ಗಮನಿಸಿರಬಹುದು ಉಡುಪಿ ಶಾಸಕ ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಈ ಒಂದು ಉಚಿತ ಬಸ್ ಸೇವೆ ಉಡುಪಿ ನಗರದಾದ್ಯಂತ ಆರಂಭಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು ಅವರು ನಿರ್ವಾಹಕರಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡುವ ಮೂಲಕ ಈಗ ಎಲ್ಲರ ಗಮನ ಸೆಳೆದಿದ್ದಾರೆ.
ಜಿಲ್ಲೆಯ ಕೆಲವು ಪೊಲೀಸ್ ಠಾಣೆಗಳ ಸಿಬ್ಬಂದಿಗಳಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪಡುಬಿದ್ರಿ ಪೊಲೀಸ್ ಠಾಣೆಯ ಬಾಗಿಲನ್ನ ಮುಚ್ಚಿ ಕ್ರಮಬದ್ಧವಾಗಿ ಠಾಣೆಯ ಹೊರಭಾಗದಲ್ಲೇ ವಿಚಾರಣೆ ನಡೆಸಿ ಕರ್ತವ್ಯವನ್ನ ನಿರ್ವಹಣೆ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಈಗ ಪಡುಬಿದ್ರಿ ಠಾಣಾ ಎಸ್ಐ ಸುಬ್ಬಣ್ಣ ಅವರು ಹೇಳಿದ್ದಾರೆ. ನಮ್ಮ ಠಾಣೆಯಲ್ಲಿ 36 ಸಿಬ್ಬಂದಿಗಳಿದ್ದು ಎಲ್ಲರನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಎಲ್ಲವೂ ಕೂಡ ರಿಪೋರ್ಟ್ ನೆಗೆಟಿವ್ ಆಗಿ ಬಂದಿದೆ. ಅದೇ ರೀತಿ ಕಾಪು ಹಾಗೂ ಶಿರ್ವ ಠಾಣಾ ಸಿಬ್ಬಂದಿಗಳ ಪರೀಕ್ಷಾ ವರದಿ ಕೂಡ ನೆಗೆಟಿವ್ ಆಗಿ ಬಂದಿದ್ದು ಸಂತಸವನ್ನ ತಂದಿದೆ. ಬಹಳ ಕೆಲಸದ ಒತ್ತಡ ಇರುವಂತಹ ಪಡುಬಿದ್ರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಹಾಗೂ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ನಿರ್ಣಯವನ್ನ ಮೇಲಧಿಕಾರಿಗಳ ಸೂಚನೆಯಂತೆ ಕೈಗೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹಗಲು ಹೊತ್ತು ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಉಡುಪಿ ಜಿಲ್ಲೆಗೆ ಆಗಮಿಸುವಂತಹ ವಾಹನಗಳಿಗೆ ಗಡಿ ಭಾಗದಲ್ಲಿ ಯಾವುದೇ ರೀತಿಯ ತಪಾಸಣೆಗಳು ಇರೋದಿಲ್ಲ. ವಾಹನಗಳು ನೇರವಾಗಿ ಜಿಲ್ಲೆಯನ್ನ ಪ್ರವೇಶ ಮಾಡಬಹುದು. ಇಂತಹ ಬದಲಾವಣೆ ಹೆಜಮಾಡಿಯಲ್ಲಿ ಮಾತ್ರ ಅಲ್ಲ, ಶಿರೂರು ಹಾಗೂ ಹೊಸಂಗಡಿಯಲ್ಲೂ ಕೂಡ ಆಗಿದೆ. ಅಂತರ್ರಾಜ್ಯದಿಂದ ಜಿಲ್ಲೆಗೆ ಪ್ರವೇಶ ಮಾಡುವಂತವರು ರಾಜ್ಯದ ಗಡಿ ಭಾಗದಲ್ಲಿ ಯಾವುದೇ ರೀತಿ ಮಾಹಿತಿ ನೀಡಿದಂತೆ ನೇರವಾಗಿ ತಾಲೂಕು ಕ್ವಾರಂಟೈನ್ ಸೆಂಟರ್ಗಳಿಗೆ ಹೋಗಿ ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ನಾವು ಗಮನಿಸಬಹುದು, ಅಂದ್ರೆ ಇತರ ಜಿಲ್ಲೆಗಳಿಂದ ಉಡುಪಿ ಜಿಲ್ಲೆಗೆ ಬರುವಂತವರಿಗೆ ಗಡಿ ಭಾಗದಲ್ಲಿ ತಪಾಸಣೆಗಳಾಗ್ತಾ ಇತ್ತು. ಆ ತಪಾಸಣೆಗಳು ಇರೋದಿಲ್ಲ. ಇನ್ನು ಕ್ವಾರಂಟೈನ್ಗೆ ಒಳಪಡುವಂತಹ ನಿಬಂಧನೆಗಳಿರುವಂತವರು ನೇರವಾಗಿ ಕ್ವಾರಂಟೈನ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ತಮ್ಮ ಮಾಹಿತಿಗಳನ್ನ ಕೊಡಬೇಕು. ಅಲ್ಲಿ ಅವರ ತಪಾಸಣೆಗಳಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಈಗ ಪೊಲೀಸ್ ಇಲಾಖೆ ಕೊಟ್ಟಿದೆ. ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಮಹಾಮಾರಿ ಕೊರೋನಾ ವೈರಸ್ ತಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವುದು, ಕಡ್ಡಾಯ ಮಾಸ್ಕ್ ಧರಿಸುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಕೊರೋನಾ ವಿಟ್ಲ ಠಾಣೆಗೆ ಒಕ್ಕರಿಸಿದಂತಹ ಹಿನ್ನೆಲೆಯಲ್ಲಿ ಇದೀಗ ಪುತ್ತೂರು, ಸಂಪ್ಯ, ಉಪ್ಪಿನಂಗಡಿ ಸೇರಿದಂತೆ ಉಳಿದ ಪೊಲೀಸ್ ಠಾಣೆಗಳಲ್ಲಿ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಠಾಣೆಯ ಎದುರಿನ ಜಗಲಿಯಲ್ಲೇ ಸಾರ್ವಜನಿಕರಿಂದ ದೂರನ್ನ ಸ್ವೀಕರಿಸುವಂತಹ ಕಾರ್ಯ ನಡೆಸಲಾಗ್ತಾ ಇದ್ದು, ಸಾರ್ವಜನಿಕರು ಠಾಣೆಗೆ ಮುಗಿ ಬೀಳದಂತೆ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ನೋಡುವಂತವರ ಕಣ್ಣಿಗೆ ಇದೊಂದು ಸೀಲ್ ಡೌನ್ ಹಾಗೆ ಕಾಣಿಸಿದ್ರು ಕೂಡ ಇದು ಸೀಲ್ ಡೌನ್ ಅಲ್ಲ. ಕೊರೋನಾ ವೈರಸ್ನಿಂದ ಠಾಣೆಯನ್ನ ರಕ್ಷಿಸುವಂತಹ ಉದ್ದೇಶವನ್ನ ಇಟ್ಟುಕೊಂಡ ಪೊಲೀಸರು ಠಾಣೆಯ ಎದುರಿನ ಜಗಲಿಯ ಸುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಒಂದು ಭಾಗದಲ್ಲಿ ಮಾತ್ರ ಒಳ ಪ್ರವೇಶಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಠಾಣೆಗೆ ಬರುವಂತಹ ವ್ಯಕ್ತಿ ಜಗಲಿಯಲ್ಲಿ ಟೇಬಲ್ ಹಾಕಿ ಕುಳಿತಿರುವಂತಹ ಸಂದರ್ಶಕರನ್ನ ಭೇಟಿ ಮಾಡಿ ಅವರಲ್ಲಿ ತಮ್ಮ ಊರು ವಿಚಾರಗಳು ಅಥವಾ ದೂರುಗಳಿದ್ರೆ ಅದನ್ನ ತಿಳಿಸಬೇಕು. ವ್ಯಕ್ತಿಗೆ ಮತ್ತೂ ಕೂಡ ಅಗತ್ಯ ಇದ್ದಲ್ಲಿ ಮಾತ್ರ ಠಾಣಾಧಿಕಾರಿಯವರನ್ನ ಸಂಪರ್ಕ ಮಾಡೋದಕ್ಕೆ ಠಾಣೆಯ ಮೆಟ್ಟಿಲನ್ನ ಏರಬಹುದು. ಅದಕ್ಕೂ ಮೊದಲು ಆ ವ್ಯಕ್ತಿ ಸ್ಯಾನಿಟೈಸರ್ನಲ್ಲಿ ತನ್ನ ಕೈಗಳನ್ನ ಸ್ವಚ್ಛಗೊಳಿಸಬೇಕು ಅನ್ನುವಂಥದ್ದು ನಿಯಮ. ಈ ಹಿಂದೆಯೂ ಕೂಡ ಠಾಣೆಗೆ ಬರುವಂತಹ ವ್ಯಕ್ತಿಗಳಿಗೆ ಠಾಣೆಯ ಹೊರಗಡೆ ಅಳವಡಿಕೆ ಮಾಡಲಾಗಿದ್ದಂತಹ ನೀರು, ಇನ್ನು ಸೋಪಿನಿಂದ ಕೈ, ಮುಖ, ಕಾಲನ್ನ ತೊಳೆದುಕೊಂಡು ಒಳ ಪ್ರವೇಶಿಸಬೇಕು ಅನ್ನುವಂತಹ ಸೂಚನಾ ಫಲಕಗಳನ್ನ ಅಳವಡಿಸಲಾಗಿತ್ತು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿತ್ತು. ಇದನ್ನ ಬಹುತೇಕ ಮಂದಿ ಪೊಲೀಸ್ ಸಿಬ್ಬಂದಿಗಳೇ ಅನುಸರಣೆ ಮಾಡ್ತಾ ಇದ್ರೆ ಹೊರತು ಹೆಚ್ಚಿನ ಸಾರ್ವಜನಿಕರು ಇದನ್ನ ಉಪಯೋಗ ಮಾಡ್ತಾ ಇರಲಿಲ್ಲ. ಆದರೆ ಇದೀಗ ಬ್ಯಾರಿಕೇಡ್ ಅಳವಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ತಮ್ಮ ಕೈಗಳನ್ನ ಸ್ಯಾನಿಟೈಸ್ ಮಾಡಿದ ಬಳಿಕವೇ ಠಾಣೆಯ ಮೆಟ್ಟಿಲನ್ನ ಏರುವಂತಹ ಅವಕಾಶಗಳು. ಇನ್ನು ಗಡಿ ಭಾಗದ ಚೆಕ್ ಪೋಸ್ಟ್ ಕ್ವಾರಂಟೈನ್ ವಸತಿ ಗೃಹದಲ್ಲಿರುವಂತಹ ಮಾಹಿತಿ ಪಡಿತಾ ಇದ್ದಂತಹ ಪುತ್ತೂರು ನಗರ ಪೊಲೀಸ್ ಠಾಣೆಯ ಕೆಲವೊಂದು ಸಿಬ್ಬಂದಿಗಳು ಈಗಾಗಲೇ ಕ್ವಾರಂಟೈನ್ ನಲ್ಲಿ ಇದ್ದಾರೆ. ಇವರಲ್ಲಿ ಹೆಚ್ಚಿನವರಿಗೆ ಕೊರೋನಾ ನೆಗೆಟಿವ್ ವರದಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ಕರ್ತವ್ಯದಲ್ಲಿರುವಂತಹ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಕೂಡ ಪ್ರತಿ ವಾರ ತಮ್ಮ ಆರೋಗ್ಯ ಪರೀಕ್ಷೆಯನ್ನ ಮಾಡಿಸಿಕೊಳ್ಳುವುದು ಅಗತ್ಯ ಎನ್ನುವಂತಹ ಸೂಚನೆಯನ್ನ ಇಲಾಖೆ ಕೊಟ್ಟಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ.
ಇನ್ನು ಬಂಟ್ವಾಳ ಪಾಣೆಮಂಗಳೂರಿನ ಸೇತುವೆಯಿಂದ ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಯುವಕ ನಿಶಾಂತ್ನ ರಕ್ಷಣೆಗೆ ಮುಂದಾದ ಗೂಡಿನ ಬಳಿಯ ಯುವಕರ ಶೌರ್ಯವನ್ನ ಗೌರವಿಸಿ ಕೇಂದ್ರ ಸರ್ಕಾರದಿಂದ ಕೊಡಲಾಗುವಂತಹ ಜೀವನ್ ರಕ್ಷಾ ಪದಕ್ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ಅವರನ್ನ ಶಿಫಾರಸು ಮಾಡಬೇಕು ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುಲೈಮಾನ್ ಕಲ್ಲರ್ಪೆ ಆಗ್ರಹ ಮಾಡಿದ್ದಾರೆ. ಬೋಳಂಗಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಯುವಕರ ತಂಡ ಈ ಹಿಂದೆಯೂ ಕೂಡ ಹಲವು ಜೀವಗಳನ್ನು ರಕ್ಷಿಸಿದೆ. ಆದರೆ ಸರ್ಕಾರವಾಗ್ಲಿ ಜಿಲ್ಲಾ ತಾಲೂಕು ಆಡಳಿತವಾಗ್ಲಿ ಅವರನ್ನ ಗುರುತಿಸುವಂತಹ ಕಾರ್ಯವನ್ನ ಮಾಡದೇ ಇರೋದು ಬೇಸರದ ವಿಚಾರ. ಇಂತಹ ಸಾಹಸವನ್ನ ಮಾಡುವವರಿಗೆ ಕೇಂದ್ರ ಸರ್ಕಾರವು ಗಣರಾಜ್ಯೋತ್ಸವ ದಿನದಂದು ಪ್ರಶಸ್ತಿಯ ಜೊತೆಗೆ ಗೌರವಧನವನ್ನ ಕೂಡ ನೀಡುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವು ಈ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಸದೆ ಶೋಭಾ ಕರಂದ್ಲಾಜೆ ಹಾಗೂ ಶಾಸಕ ಯುಟಿ ಖಾದರ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ರಾಜಕೀಯದ ಹೇಳಿಕೆಗಳನ್ನು ಕೊಡ್ತಾ ಇದ್ದು ಇದನ್ನ ಪಕ್ಷ ಖಂಡಿಸುತ್ತೆ. ಜನಪ್ರತಿನಿಧಿಗಳ ನೆಲೆಯಲ್ಲಿ ಸಾಹಸಿಗಳಿಗೆ ಪ್ರಶಸ್ತಿ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸವನ್ನ ಇವರು ಮಾಡಬೇಕಿತ್ತು ಎನ್ನುವಂತಹ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಮೊಯ್ದೀನ್ ಕಮರ್, ಶ್ರೀಕಾಂತ್ ಸಾಲ್ಯಾನ್, ದಿವಾಕರ ಬೋಳೂರು, ಎಸ್.ಎಂ. ಮುತಾಲಿಬ್, ತಫೀಲ್ ಯು, ಸಲೀಂ ಬೋಳಂಗಡಿ, ಸತ್ತಾರ್ ಗೂಡಿನ ಬಳಿ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಗೂಡಿನ ಬಳಿಯ ಯುವಕರಾದ ಮೊಹಮ್ಮದ್, ಜಾಹಿದ್, ತೌಸೀಫ್, ಸಮೀರ್, ಆರಿಫ್, ಪಿಜೆ, ಮುಖ್ತಾರ್ ಅವರಿಗೆ ಪಕ್ಷದ ವತಿಯಿಂದ ಸಂಜೀವಿನಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇದೊಂದು ಮೊದಲ ಬಾರಿ ಅಲ್ಲ ಇಲ್ಲಿ ಈ ತರ ಜೀವರಕ್ಷಣೆ ಮಾಡ್ತಾ ಇರುವ ತಂಡ. ಇದಕ್ಕಿಂತ ಮೊದಲು ಹಲವಾರು ಬಾರಿ ನಮ್ಮ ಸತ್ತಾರವರಲ್ಲಿ 2017ರಲ್ಲಿ ಒಂದು ದಿನೇಶ್ ಎಂಬುವರು ಆ ಥರ ಇದ್ದಿದ್ದರು, ಅವರನ್ನು ಮೇಲಕ್ಕೆತ್ತಿ ರಕ್ಷಿಸಿದ್ದಾರೆ ಕೂಡ. ಅದೇ ರೀತಿ ಹಲವಾರು ಮಂದಿಯನ್ನು ಈ ಥರ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಸರ್ಕಾರ ಇದುವರೆಗೆ ಯಾವುದೇ ಸವಲತ್ತನ್ನು ನೀಡಲಿಲ್ಲ. ಅವರಿಗೆ ಬೇಕಾದಂಥ ಆತ್ಮರಕ್ಷಣೆಗೆ ಬೇಕಾದ ಜಾಕೆಟ್ಗಳನ್ನಾಗಲಿ ಇದುವರೆಗೂ ಯಾವುದು ನೀಡಲಿಲ್ಲ ಅನ್ನೋದು ಅದು ಆಪಾದನೆ ಇದೆ. ಸರ್ಕಾರ ಅವರನ್ನು ಒಂದು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇಂಥ ಒಂದು ಘಟನೆ ಆದ ಸಂದರ್ಭದಲ್ಲಿ ಮಾತ್ರ ಒಮ್ಮೆ ಅವರ ಮೇಲೆ ಒಂದು ಕನಿಕರ ತೋರಿಸುವ ರೀತಿಯಲ್ಲಿ ಮಾಡ್ತದೆ, ಎಲ್ಲರಿಂದ ಸನ್ಮಾನ ಬರ್ತಾ ಇದೆ. ಆದರೆ ಇಲ್ಲಿ ಅವರಿಗೆ ಯಾವುದೇ ಈ ಪ್ರಾಕೃತಿಕ ವಿಪತ್ತಿನಿಂದ ಸಿಕ್ಕುವಂತಹ ಈ ಜೀವನ ರಕ್ಷಕ್ ಪದಕ್ ಇದನ್ನು ಸರ್ಕಾರ ಇದುವರೆಗೆ ಅವರಿಗೆ ಅವರನ್ನು ಗುರುತಿಸಲಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾಡಳಿತ ಮುಖ್ಯವಾಗಿ ಜಿಲ್ಲಾಡಳಿತವು ಅದನ್ನು ಗುರುತಿಸಬೇಕು. ರಾಜ್ಯ ಸರ್ಕಾರ ಅವರನ್ನು ಗುರುತಿಸಿ ಈ ಒಂದು ಜೀವನ್ ರಕ್ಷಾ ಪದಕ್ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಎನ್ನುವ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಈ ಸಂದರ್ಭದಲ್ಲಿ. ಇದೊಂದು ಮೊದಲ ಬಾರಿ. ಧನ್ಯವಾದಗಳು. ಚಪ್ಪಾಳೆಗಳನ್ನು ಪ್ರೋತ್ಸಾಹಿಸಿ ನಮ್ಮ ನಾಡಿಗೆ ಕೀರ್ತಿ ತಂದವರು ಮುಕ್ತಾರ್ ಸುಮಾರು 20 ಅಡಿ ಆಳಕ್ಕೆ ಜಿಗಿದು ಪ್ರಾಣವನ್ನು ರಕ್ಷಿಸಲು ಹೆಣಗಾಡಿದಂತಹ ಗೌರವಾನ್ವಿತ ಮುಕ್ತಾರ್ ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಆರಿಫ್ ಅತ್ಯಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದಂತಹ ವೀರರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಸೌಹಾರ್ದತೆಯ ಭಾವೈಕ್ಯತೆಯ ಪ್ರತೀಕವಾಗಿ ಅವರು ಇಂದು ಕನ್ನಡದ ನಾಡನ್ನೇ ಬೆಳಗಿಸ್ತಾ ಇದ್ದಾರೆ. ಅದೇ ರೀತಿ ರಂಜಾನ್ ಹಬ್ಬದ ಸಂಭ್ರಮವನ್ನು ಬದಿಗೊತ್ತಿ ತಮ್ಮ ಜೀವನದ ಪಣಕ್ಕೆ ತಂದು ಪ್ರಾಣ ಉಳಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂಥ ವೀರರಿವರು. ಕೇಂದ್ರ ಸರ್ಕಾರವು ಆಳ ಸಮುದ್ರ ಮೀನುಗಾರಿಕೆಗೆ ಜೂನ್ 1ರಿಂದ ಜುಲೈ 31ರವರೆಗೆ ಹೊರಡಿಸಿದ್ದಂತಹ ನಿಷೇಧದ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಬದಲಾವಣೆಯನ್ನ ಮಾಡಿದೆ. ಜೂನ್ 1ರ ಬದಲಿಗೆ ಜೂನ್ 14ರಿಂದ ನಿಷೇಧವನ್ನ ಮುಂದುವರಿಸಿದೆ. ಇದರಿಂದಾಗಿ ರಾಜ್ಯದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಮೀನುಗಾರರಿಗೆ ಹೆಚ್ಚುವರಿಯಾಗಿ 14 ದಿನಗಳ ತನಕ ಮೀನುಗಾರಿಕೆಗೆ ಅವಕಾಶ ಸಿಕ್ಕಂತಾಗಿದೆ. ದೇಶಾದ್ಯಂತ ಕೊರೋನಾ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದಂತಹ ಲಾಕ್ಡೌನ್ ಸಂದರ್ಭದಲ್ಲಿ ಆಳ ಸಮುದ್ರ ಮೀನುಗಾರಿಕೆಯನ್ನ ನಿಷೇಧ ಮಾಡಿದ್ರಿಂದ ಮೀನುಗಾರರು ಭಾರಿ ನಷ್ಟವನ್ನು ಅನುಭವಿಸಿದ್ರು.
ಈ ಹಿನ್ನೆಲೆಯಲ್ಲಿ ಈ ಬಾರಿ ಮುಂಗಾರು ಅವಧಿಯಲ್ಲಿ ಆಳ ಸಮುದ್ರ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧದ ಆರಂಭವನ್ನ ಜೂನ್ 14ಕ್ಕೆ ಮುಂದೂಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯವು ಹೊರಡಿಸಿದೆ. ಪರಿಷ್ಕೃತ ಆದೇಶದ ಪ್ರಕಾರ ಜುಲೈ 31ರವರೆಗೆ ಒಟ್ಟು 47 ದಿನಗಳವರೆಗೆ ಮೀನುಗಾರಿಕೆಗೆ ನಿರ್ಬಂಧ ಇರುತ್ತೆ. ಇನ್ನು ಲಾಕ್ಡೌನ್ ಅವಧಿಯಲ್ಲಿ ಅಂದ್ರೆ ಮಾರ್ಚ್ 24ರಿಂದ ಏಪ್ರಿಲ್ 10ರವರೆಗೆ 17 ದಿನ ಮೀನುಗಾರಿಕೆಗೆ ಅವಕಾಶ ಇರಲಿಲ್ಲ. ಆದ್ದರಿಂದ ಮತ್ಸ್ಯೋದ್ಯಮಕ್ಕೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿತ್ತು. ಇದರಿಂದ ಇನ್ನೂ 15 ದಿನಗಳ ತನಕ ಮೀನುಗಾರಿಕೆಯನ್ನ ಮುಂದುವರಿಸುವುದಕ್ಕೆ ಅನುಮತಿ ನೀಡುವಂತೆ ಮೀನುಗಾರ ಸಂಘಟನೆಗಳು ಮನವಿಯನ್ನ ಸಲ್ಲಿಸಿ ಸರ್ಕಾರವನ್ನ ಒತ್ತಾಯಿಸಿದ್ವು. ಈಗಾಗಲೇ ಅರಬ್ಬಿ ಸಮುದ್ರದಲ್ಲಿ ಯಾಂತ್ರೀಕೃತ ಮೀನುಗಾರಿಕೆಗೆ ಜೂನ್ 1ರಿಂದ ಜುಲೈ 31ರವರೆಗೆ 61 ದಿನಗಳ ತನಕ ಸಂಪೂರ್ಣವಾಗಿ ನಿಷೇಧಿಸಿ ಮಾರ್ಚ್ 20ರಂದು ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಈ ಅವಧಿಯಲ್ಲಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕೆಗೆ ಮಾತ್ರ ಅವಕಾಶ ಇದೆ ಅಂತ ಆದೇಶದಲ್ಲಿ ಹೇಳಲಾಗಿತ್ತು. ಈ ಆದೇಶದ ಅನ್ವಯ 10 ಅಶ್ವಶಕ್ತಿ ಸಾಮರ್ಥ್ಯದ ಯಂತ್ರವನ್ನ ಬಳಸಿ ಸಾಂಪ್ರದಾಯಿಕವಾಗಿ ಮೀನುಗಾರಿಕೆಯನ್ನ ನಡೆಸಬಹುದಾಗಿತ್ತು. ಆದರೆ ಆಳ ಸಮುದ್ರ ಯಾಂತ್ರೀಕೃತ ಮೀನುಗಾರ ಸಂಘಟನೆಗಳ ಒತ್ತಾಯದ ಮೇರೆಗೆ ಈ ಸಂಬಂಧ ತಜ್ಞರ ಸಮಿತಿ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಭಿಪ್ರಾಯ ಪಡೆದು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯವು ಜೂನ್ 14ರಿಂದ ಮೀನುಗಾರಿಕೆಯನ್ನ ನಿಷೇಧ ಮಾಡುವುದಕ್ಕೆ ನಿರ್ಣಯವನ್ನ ತೆಗೆದುಕೊಂಡಿದೆ. ಯಾಂತ್ರೀಕೃತ ಮೀನುಗಾರಿಕಾ ಬೋಟುಗಳಿಗೆ ಮೀನುಗಾರಿಕೆ ನಡೆಸುವುದಕ್ಕೆ ಹೆಚ್ಚುವರಿಯಾಗಿ 14 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದೆ. ಪರಿಷ್ಕೃತ ಆದೇಶದ ಪ್ರಕಾರ ರಾಜ್ಯದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶಗಳಲ್ಲಿ ಜೂನ್ 14ರವರೆಗೂ ಕೂಡ ಈಗ ಮೀನುಗಾರಿಕೆಗೆ ಅವಕಾಶ ದೊರಕಿದಂತಾಗಿದೆ. ಇನ್ನು ಈಗಾಗಲೇ ಮತ್ಸ್ಯಕ್ಷಾಮದಿಂದಾಗಿ ಮೀನುಗಾರರು ನಷ್ಟದಲ್ಲಿದ್ದಾರೆ. ಲಾಕ್ಡೌನ್ ಪೂರ್ವದಲ್ಲೂ ಕೂಡ ಸುಮಾರು 15 ದಿನ ಸಾಗರಮಾಲಾ ಯೋಜನೆಗೆ ವಿರೋಧವನ್ನ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಮೀನುಗಾರರು ಪ್ರತಿಭಟನೆಯನ್ನು ನಡೆಸಿದ್ರು. ಆಗಲೂ ಕೂಡ ಮೀನುಗಾರಿಕೆ ಸಂಪೂರ್ಣವಾಗಿ ಬಂದಾಗಿತ್ತು. ಈ ಎಲ್ಲದರ ಪರಿಣಾಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವಂತಹ ಸಂದರ್ಭದಲ್ಲಿ ಮೀನು ಲಭ್ಯ ಆಗದೇ ಇದ್ದಿದ್ದರಿಂದ ಮೀನುಗಾರಿಕೆಯನ್ನ ಸ್ಥಗಿತಗೊಳಿಸಿ ಹೊರ ರಾಜ್ಯದ ಕಾರ್ಮಿಕರನ್ನ ಊರಿಗೆ ಕಳುಹಿಸುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗಿತ್ತು. ಸದ್ಯ 10% ಮೀನುಗಾರಿಕಾ ಬೋಟುಗಳು ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾ ಇದೆ. ಇದೀಗ ಜೂನ್ 1ರಿಂದ 14ರವರೆಗೆ ಮತ್ತೆ 15 ದಿನಗಳ ಕಾಲಾವಕಾಶ ಮೀನುಗಾರರಿಗೆ ದೊರೆತಿದೆ. ಇದಿಷ್ಟು ಇಂದು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್.